ಬೆಳ್ತಂಗಡಿಯ ತೆಕ್ಕಾರು ಎಂಬಲ್ಲಿ ಪತಿಯೊಬ್ಬ ಪತ್ನಿಯನ್ನು ಇರಿದು ಕೊಲೆಗೈದ ಘಟನೆ ನಡೆದಿದೆ. 40ರ ಪ್ರಾಯದ ಝೀನತ್ ಎಂಬಾಕೆ ಕೊಲೆಗೀಡಾದ ಮಹಿಳೆ. ಪತಿ ರಫೀಕ್ ಎಂಬಾತ ತನ್ನ ಪತ್ನಿಯನ್ನು ಕೊಲೆಗೈದ ಆರೋಪಿ. ವಿದೇಶದಲ್ಲಿ ಉದ್ಯೋಗದಲ್ಲಿದ್ದ ರಫೀಕ್ 2 ವರ್ಷಗಳ ಹಿಂದೆ ವಿದೇಶದ ಉದ್ಯೋಗವನ್ನು ತ್ಯಜಿಸಿ ತೆಕ್ಕಾರಿನಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದ ಎನ್ನಲಾಗಿದೆ. ಆತ ಮಗ ಮತ್ತು ಮಗಳ ಮುಂದೆಯೇ ಪತ್ನಿಯ ಎದೆಗೆ ಚಾಕುವಿನಿಂದ ಚುಚ್ಚಿ ಕೊಲೆಗೈದಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆಯುತ್ತಿದೆ. ಜಗಳ ಆಗ್ತಾ ಇತ್ತು. ಮತ್ತೇನು ಗೊತ್ತಿಲ್ಲ, ನಾನು ಇರಲಿಲ್ಲ, ನಾನು ಕೆಲಸಕ್ಕೆ ಹೋಗಿದ್ದೆಲ್ಲ. ನನಗೆ ಬೆಳಿಗ್ಗೆ ಮಾತ್ರ ನನ್ನ ಮಿಸ್ಸಸ್ ಫೋನ್ ಮಾಡಿ ಹೇಳಿದ್ರು, ಅಲ್ಲಿ ಮನೆಯಲ್ಲಿ ಸ್ವಲ್ಪ ಜಗಳ ಆಗ್ತಾ ಇತ್ತು, ಹೇಗೆ ಹೇಗೆ ವಿಷಯ ಅಂತ. ಹೌದಾ, ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರು, ಅಷ್ಟೇ. ಈಗ ಬಂದಷ್ಟೇ, ಬೇರೆ ಈಗ ಡೆತ್ ಆಗಿದೆ ಅಂತ ನನಗೆ ಮಾಹಿತಿ ಸಿಕ್ತು. ನನಗೆ ಇನ್ನು ನೋಡ್ಬೇಕೇನು ಸಂಶಯ ಬರೀತೇನೆ. ಹಿಂದೆ ಹೇಳಿ ಒಬ್ಬ ಆಟೋದವನು ಸ್ವಲ್ಪ ಇದ್ದ, ಅವನ ಸ್ವಲ್ಪ ಸಂಶಯ ಎಲ್ಲ ಇತ್ತು ಅವರಿಗೆ. ಮತ್ತೇನು ವಿಷಯ ಅವರ ಒಳಗಡೆ ಅಂತ ನನಗೆ ಗೊತ್ತಿಲ್ಲಲ್ಲ. ನನಗೆ ಬಂದ ಮೇಲೆ ನನಗೆ ಗೊತ್ತಾಯ್ತು. ಈಗೆಲ್ಲ ನೋಡ್ಬೇಕಲ್ಲ ಇನ್ನು. ನನ್ನ ಹೆಸರು ಕಮರುದ್ದೀನ್ ಅಂತ. ಅಂದ್ರೆ ಗಂಡ ಹೆಂಡತಿ ಹೇಗಿದ್ರು ಮೊದಲಿಂದ? ಸ್ವಲ್ಪ ಜಗಳ ಇತ್ತು, ಗಲಾಟೆ ಎಲ್ಲ ಇತ್ತು. ಇವತ್ತು ಅಷ್ಟೇ ಗೊತ್ತಾಯ್ತು ನನಗೆ. ಏನಾಯ್ತು ಇವತ್ತು? ಏನಾಯ್ತು ಇವತ್ತು? ಕೊಲೆ ಮಾಡಿದೆ. ನಿಮ್ಗೆ ಎಷ್ಟೊತ್ತಿಗೆ? ನನಗೆ 9 ಗಂಟೆಗೆ ಗೊತ್ತು. ನಿಮ್ದು ಮನೆ ಹತ್ರ? ನಮ್ಮ ಮನೆ ದೂರ ಉಂಟು. ದೂರ. ಮಕ್ಕಳು ಎಷ್ಟು? ಯಾರಿಗೆ? ಎರಡು. ಒಂದು ಇನ್ನೊಂದು ಗಂಟೆ. ಏನು ನಿಮ್ಮ ಒತ್ತಾಯ ಅಂತ? ಅವ ಹೇಗೆ ಜನ ಹೇಗೆ ಅವನನ್ನು ಎಂತ ಮಾಡಬೇಕು? ಅಷ್ಟು ಒಳ್ಳೇದಿತ್ತು ಅವರು, ಅಷ್ಟು ಒಳ್ಳೆ ಇದ್ರು, ಅಲ್ಲಿ ಗಲ್ಫಲ್ಲಿ ಇದ್ರು, ಒಳ್ಳೆ ನೋಡ್ತಾ ಇದ್ರು ಅವರು. ಮತ್ತೆ ಏನಾಗಿದೆ ನನಗೆ ಗೊತ್ತಿಲ್ಲ ಒಳಗಡೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬೆಳ್ತಂಗಡಿ.